ಉಜಿರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಅವರು ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡುವ ವಿಚಾರದ ಕುರಿತು ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದರು. ನಾನು ಊಹೆಗಳಿಗೆ ಉತ್ತರ ಕೊಡಲ್ಲ. ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಚುನಾವಣೆ ಗೆದ್ದಿದ್ದೇವೆ. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದರು. ವೈದ್ಯಾಧಿಕಾರಿಗಳ ಮುಷ್ಕರ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಸಚಿವ ದಿನೇಶ್ ಗುಂಡೂರಾವ್ ಅವರ ಬಹುತೇಕ ಎಲ್ಲಾ ಬೇಡಿಕೆಗಳನ್ನು ಪೂರೈಸಿದ್ದೇವೆ. ವೈದ್ಯರ ಬೇಡಿಕೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಅಲ್ಲ, ಅನೇಕ ವರ್ಷಗಳಿಂದಿದೆ. ನಮ್ಮ ಸರ್ಕಾರ ಅನೇಕ ಬದಲಾವಣೆ ಮಾಡುತ್ತೇವೆ. ಇದು ಜನರಿಗೆ ಅಗತ್ಯ ಇರುವ ಸೇವೆ. ಮಾಡಲ್ಲ ಅಂತ ಹೇಳೋದು ಪಾಪದ ಕೆಲಸ. ಆರೋಗ್ಯ ಸೇವೆ ನಿಲ್ಲಿಸಿದ್ರೆ ಸಾರ್ವಜನಿಕರಿಗೆ ಸಮಸ್ಯೆಯಾಗುತ್ತೆ. ನಾವು ಮಾತನಾಡಿಕೊಂಡು ಬಗೆಹರಿಸುತ್ತೇವೆ ಎಂದರು. ನೋಡಿ, ನಿಮ್ಮ ಒಂದು ಊಹೆಗಳಿಗೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ, ಆಯಿತಾ. ಈ KPCC ಸ್ಥಾನ ಅದು ಅವರು ದೀರ್ಘಕಾಲ ಅವರು ಅದರಲ್ಲಿ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ಯಾರಿಗೂ ಕೂಡ ಅನುಮಾನ ಇಲ್ಲ. ಅವರ ಅಧ್ಯಕ್ಷತೆಯಲ್ಲಿ ನಾವು ಚುನಾವಣೆಯನ್ನು ಎದುರಿಸಿ ಗೆದ್ದಿರುವಂಥದ್ದು. ಆದರೆ ಅದಕ್ಕೊಂದು ಕಾಲಮಿತಿ ಇದ್ದೇ ಇರ್ತದೆ. ಆದರೆ ಅದು ಯಾವಾಗ ಬದಲಾವಣೆ ಆಗಬೇಕು, ಏನಾಗಬೇಕು, ಅದು ನಮ್ಮ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ. ಶಿವಕುಮಾರ್ ಅವರು ಅವರಲ್ಲಿರುವಂಥ ಒಂದು ವಿಷಯದ ಬಗ್ಗೆ ಅವ್ರು ಪ್ರಸ್ತಾಪ ಮಾಡಿರ್ಬೋದು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರೋದಿಲ್ಲ. ಖಮೇನಿ ಹತ್ಯೆಗೆ ಭಾರತ ಸಂತಾಪ ಸೂಚಿಸಿಲ್ಲ ಎಂಬ ಸೋನಿಯಾ ಗಾಂಧಿ ಹೇಳಿಕೆ ವಿಚಾರದ ಕುರಿತು ಮಾತನಾಡಿದ ಸಚಿವ ಗುಂಡೂರಾವ್, ಈಗಾಗಲೇ ನಮ್ಮ ನಾಯಕರು ತಿಳಿಸಿದ್ದಾರೆ, ನಮ್ಮ ದೇಶ ನಿರ್ಲಿಪ್ತತೆ ನೀಡೋದಿಲ್ಲ. ಆದರೆ ಇಡೀ ವಿಶ್ವವೇ ಸಂತಾಪ ಸೂಚಿಸಿದೆ. ನಮ್ಮ ದೇಶ ಈ ಬಗ್ಗೆ ಮಾತನಾಡಿಲ್ಲ ಎಂಬುದು ನಮ್ಮ ಪಕ್ಷದ ಅಭಿಪ್ರಾಯ ಎಂದರು. ರಾಷ್ಟ್ರದ ಅಧ್ಯಕ್ಷರನ್ನ ಹತ್ಯೆ ಮಾಡಿದಾಗ ಅದರ ಬಗ್ಗೆ ಏನೂ ನಾವು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಒಂದು ದೇಶ ಅದು ಸರಿಯಲ್ಲ. ಎಲ್ಲ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಇಂಥ ಒಂದು ಘಟನೆ ನಡೆದಾಗ ಅದರ ಬಗ್ಗೆ ನಮ್ಮ ದೇಶ ಯಾವಾಗಲೂ ಕೂಡ ನಾವೊಂದು ನಿರ್ಲಿಪ್ತತೆಯನ್ನು ಅದಕ್ಕೆ ನಮ್ಮ ದೇಶ ಇದುವರೆಗೂ ನಮ್ಮ ಒಂದು ನಿಲುವು ಆ ಥರ ಆಗ್ತಾಯಿತ್ತು. ಯಾವುದೇ ಒಬ್ಬರ ಪರವಾಗಿ ನಿಲ್ಲುವಂಥದ್ದು, ಅವ್ರು ಇನ್ನೊಬ್ಬರ ಪರವಾಗಿ ಮಾತಾಡದೇ ಇರತಕ್ಕಂಥದ್ದು ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇಂಥ ಒಂದು ಘಟನೆ ಆದಾಗ ಇಡೀ ವಿಶ್ವದಲ್ಲೇ ಹಲವಾರು ದೇಶಗಳು ಇದರ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ನಮ್ಮ ದೇಶ ಇದ್ರ ಬಗ್ಗೆ ಮಾತನಾಡಿದಾಗ ಅದು ಸರಿ ಇಲ್ಲ ಅಂತ ಅದು ನಮ್ಮ ಪಕ್ಷದ ಅಭಿಪ್ರಾಯ.